ಸೂರಿಲ್ಲದವನಿಗೆ ಸೂರು ಯೋಜನೆಯಡಿ ಲಯನ್ಸ್ ಕ್ಲಬ್ನಿಂದ ನಿರ್ಮಿತವಾದ 12 ಸೆನ್ಸ್ ಸ್ವಂತ ಸ್ಥಳದಲ್ಲಿ ನಿರ್ಮಾಣಗೊಂಡ 8 ಮನೆಗಳ ಕುಟುಂಬದ ಯಜಮಾನರಿಗೆ ಮನೆಗಳ ಕೀಲಿಕೈ ಹಸ್ತಾಂತರ ಕಾರ್ಯಕ್ರಮ ನೆರವೇರಿತು. ಲಯನ್ಸ್ ಜಿಲ್ಲೆ 317ಡಿ ಹಾಗೂ ಲಯನ್ಸ್ ಡಿಸ್ಟ್ರಿಕ್ಟ್ ಆಶ್ರಯ ಟ್ರಸ್ಟ್ ಆಶ್ರಯದಲ್ಲಿ ಸೂರಿಲ್ಲದವರಿಗೆ ಸೂರು ಯೋಜನೆಯಡಿ ಕೂರ್ನಾಡಿನ ದೊಂಬಡಿಗುತ್ತುವಿನಲ್ಲಿ ದೇವದಾಸ ಭಂಡಾರಿ ಅವರ 12 ಸೆಂಟ್ಸ್ ಸ್ವಂತ ಸ್ಥಳದಲ್ಲಿ ನಿರ್ಮಾಣಗೊಂಡ 8 ಮನೆಗಳ ಕುಟುಂಬದ ಯಜಮಾನರಿಗೆ ಮನೆಗಳ ಕೀಲಿ ಕೈ ಹಸ್ತಾಂತರಿಸಿದ ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿ ಡಾ ಎಂ ಶಾಂತರಾಮ ಶೆಟ್ಟಿ ಮಾತನಾಡಿ, ದೇಶದ ಪ್ರತಿಯೊಂದು ಹಳ್ಳಿಗಳ ಸ್ಥಿತಿಗತಿ ಅವಲೋಕಿಸಿದಾಗ ಪ್ರತಿಯೊಂದು ಗ್ರಾಮದಲ್ಲೂ ಕನಿಷ್ಠ 8 ಕುಟುಂಬ ವಸತಿ ರಹಿತವಾಗಿದೆ. ಲಯನ್ಸ್ ವಿಶ್ವದ ಬಹುದೊಡ್ಡ ಸಂಸ್ಥೆಯಾಗಿದ್ದು ಯಾವಾಗಲೂ ಭಿನ್ನವಾಗಿ ಚಿಂತಿಸುತ್ತದೆ. ನಿಕಟಪೂರ್ವ ಗವರ್ನರ್ ದೇವದಾಸ್ ಭಂಡಾರಿ ಅವರು ಸ್ವಂತ ಜಾಗದಲ್ಲಿ ಆಶ್ರಯ ಇಲ್ಲದವರಿಗೆ 8 ಮನೆಗಳನ್ನು ನಿರ್ಮಿಸಿಕೊಡಲು ಸಾಧ್ಯವಾಗಿದೆ ಎಂದರು. ಕುರ್ನಾಡು ಗ್ರಾಮದಲ್ಲಿ ನಮ್ಮ ದೇಶದ ಹಳ್ಳಿಗಳ ಪರಿಸ್ಥಿತಿಯನ್ನು ಮನಗೊಂಡು ಬಡವರಿಗೆ ಒಂದು ಮನೆ ಮಾಡಿಕೊಡುವ, ಸೂರೆ ಮಾಡಿಕೊಡುವ ಒಂದು ಕಾರ್ಯವನ್ನು ಮಾಡಿರುವುದು ನಮಗೆಲ್ಲರಿಗೂ ನಿಜವಾಗಿ ಬಹಳ ಸಂತೋಷ ಮತ್ತು ಹೆಮ್ಮೆ ತಂದಿದೆ. ನಂತರ ನಿಕಟಪೂರ್ವ ಗವರ್ನರ್ ದೇವದಾಸ್ ಭಂಡಾರಿ ಮಾತನಾಡಿ, ಕಂಡ ಬಹುದೊಡ್ಡ ಕನಸನ್ನ ನನಸು ಮಾಡುವಲ್ಲಿ ಎದುರಾಗುವ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ನಿಭಾಯಿಸಿಕೊಂಡು ಅದರಲ್ಲಿ ಯಶಸ್ವಿಯಾಗುವುದು ನಿಜಕ್ಕೂ ಶ್ರೇಷ್ಠ ಸಾಧನೆ. ಪಾರದರ್ಶಕವಾದ ಆಯ್ಕೆ ಮೂಲಕ ಅರ್ಹ ಬಡ 8 ಕುಟುಂಬಗಳಿಗೆ ಕೂರ್ನಾಡಿನ ತನ್ನ ಸ್ವಂತ ನಿವೇಶನದಲ್ಲಿ ಸುಸಜ್ಜಿತವಾದ ಮನೆ ನಿರ್ಮಾಣ ಮಾಡಿಕೊಟ್ಟಿರುವುದರಿಂದ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ಈ ಕಾರ್ಯಕ್ರಮ ಬಹುಶಃ ಈ ಕಟ್ಟಡದ ಕಾರ್ಯಕ್ರಮ ನಾನು ಕನಸು ಮನಸ್ಸಿನಲ್ಲಿ ಎನಿಸಿರಲಿಲ್ಲ. ಆದರೆ ನನಗೊಂದು ಆಸೆ ಇತ್ತು, ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಾಗ ಏನಾದರೂ ಒಂದು ಊರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು, ಊರಿನಲ್ಲಿ ಹಲವಾರು ಬಡವರಿಗೆ ಏನಾದರೂ ಪ್ರಯೋಜನ ಆಗಬೇಕು. ಹುದ್ದೆಗಳಿರುವುದು ಅದು 1 ವರ್ಷ ಇರ್ಬೋದು, ಅಧಿಕಾರ ಅನ್ನುವಂಥದ್ದು ಅದು ಚಲಾಯಿಸಲಿಕ್ಕಲ್ಲ. ಅಧಿಕಾರ ಇಲ್ಲದಿದ್ದರೂ ಕೂಡ ನಮ್ಮ ಕರ್ತವ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿದ್ದರೆ ಅದು ಲೈನಿಸಮ್ನಲ್ಲಿ ಮಾತ್ರ ಅಂತ ನಾನು ನಂಬಿಕೊಂಡಿದ್ದೇನೆ. ಹಾಗಾಗಿ ಈ ಸೇವೆಯ ಸಂದರ್ಭದಲ್ಲಿ ಕಳೆದ ವರ್ಷ ಪದಗ್ರಹಣ ಸಮಾರಂಭ ಮಾಡುವಾಗ ನನ್ನ ಗಮನಕ್ಕೆ ಬಂದದ್ದು ಬಡವರಿಗೆ ಒಂದು ಮನೆ ಕಟ್ಟಿಕೊಡುವ ಅಂತ. ನಂತರ ಶಾಸಕ ಯುಟಿ ಖಾದರ್ ಮಾತನಾಡಿ, ಪ್ರತಿ ಕುಟುಂಬ ಸ್ವಂತ ಸೂರಿನ ಕನಸು ಕಾಣುತ್ತದೆ. ಅಂತಹ ಕನಸು ಈಡೇರಿಸುವಲ್ಲಿ ಲಯನ್ಸ್ ಸಂಸ್ಥೆ ಹೆಜ್ಜೆ ಇಟ್ಟಿದೆ. ಮನೆ ಕಟ್ಟಿಸಿದ ಬಳಿಕ ದಾಖಲೆಗಳನ್ನು ಸಮರ್ಪಕವಾಗಿ ನೀಡುವ ಕೆಲಸವೂ ನಡೆದಿದೆ. ಮನೆ ಪಡೆದ ಫಲಾನುಭವಿಗಳ ಮಕ್ಕಳು ಮುಂದಕ್ಕೆ ಉತ್ತಮ ಹುದ್ದೆ ಸ್ಥಾನಕ್ಕೆ ತಲುಪಿದ್ದಾಗ ಸಮಾಜಕ್ಕೆ ಸೇವೆ ಸಲ್ಲಿಸಲು ಮುಂದಾಗಬೇಕು ಎಂದು ಸಲಹೆಯನ್ನ ನೀಡಿದರು. ದೇವದಾಸ್ ಭಂಡಾರಿ ಅವರು ಕೆಲವು ತಿಂಗಳ ಹಿಂದೆ ಫೋನ್ ಮಾಡಿ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ತೇನೆ ಅಂತ ಹೇಳಿದಾಗ ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ಕೂಡ ಹೇಳಿದೆ. ಬರೀ ಮನೆ ಕಟ್ಟೋದು ಮಾತ್ರ ಅಲ್ಲ, ಆ ಫಲಾನುಭವಿಗಳು ಅಲ್ಲೆಲ್ಲ ರೆಕಾರ್ಡನ್ನು ಕೂಡ ಅಪ್ಡೇಟ್ ಕೂಡ ಮಾಡಿಕೊಟ್ಟು ಅದನ್ನೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಲಿಕ್ಕೆ ವಿಶೇಷವಾದ ಮುತುವರ್ಜನೆ ವಹಿಸಿ ಬಹುಶಃ ಉದ್ಘಾಟನೆ ಮಾಡುವಾಗ ನನಗೆ 4 ಉದ್ಘಾಟನೆ ಮಾತನ್ನು ಹೇಳಿದರು. ನನಗೆ ಬಹಳ ಸಂತೋಷ, ಎಲ್ಲ ಮನೆಗಳು ಕಟ್ಟಿಯಾಗಿದೆ ಅಂತ ಹೌದು ಅಂತ ಹೇಳಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಲಯನ್ಸ್ ಜಿಲ್ಲಾ ಡಿ 317ರ ಗವರ್ನರ್ ರೊನಾಲ್ಡ್ ಗೋಮ್ಸ್, ಅನಿತಾ ಗೋಮ್ಸ್, ಸುಖಲತಾ ದೇವದಾಸ್ ಭಂಡಾರಿ, ಪ್ರಥಮ ಉಪರಾಜ್ಯಪಾಲ ಡಾ ಗೀತ್ ಪ್ರಕಾಶ್, 2ನೇ ಉಪರಾಜ್ಯಪಾಲ ವಸಂತ್ ಕುಮಾರ್ ಶೆಟ್ಟಿ, ನಿಕಟಪೂರ್ವ ಸಂಪುಟ ಕಾರ್ಯದರ್ಶಿ ಬಾಲಕೃಷ್ಣ ಶೆಟ್ಟಿ, ಸಂಪುಟ ಕೋಶಾಧಿಕಾರಿ ಶ್ರೀನಾಥ್ ಕೊಂಡೆ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, V4 News 24/7 ಉಳ್ಳಾಲ.